ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್ ರೆಡ್ಡಿ, ಗೇಟ್ವೇ ಟು IAS ಆ್ಯಂಡ್ KS ಟೆಲಿಗ್ರಾಮ್ ಚಾನಲ್ ಅಡ್ಮಿನ್ ಕೂಡ. ಇತ್ತೀಚೆಗೆ ನಾವು ನ್ಯೂಸ್ ಪೇಪರ್ದಲ್ಲಿ ಓದ್ತಾ ಇದ್ದೀವಿ, ಮೀಸಲಾತಿಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಆರ್ಟಿಕಲ್ಸ್ ಬಂದವೆ. ಸ್ಪೆಷಲಿ ಅಶೋಕ್ ಭೂಷಣ್ ಅವರ ನೇತೃತ್ವದಲ್ಲಿ ಮರಾಠ ಮೀಸಲಾತಿ ಅಸಿಂಧುಗೊಳಿಸಿದ್ದನ್ನು ತುಂಬ ನಾವು ಓದ್ತಾ ಇದ್ದೀವಿ. ಸೊ ಈ ಒಂದು ಹಿನ್ನೆಲೆಯಲ್ಲಿ ನಾವು ಮೀಸಲಾತಿಯ ಒಂದು ಇತಿಹಾಸ, ಮೀಸಲಾತಿಗೆ ಸಂಬಂಧಪಟ್ಟ ಸುಪ್ರೀಂ ಕೋರ್ಟ್ನ ತೀರ್ಪು ಹೇಗಿದೆ ಮತ್ತು ಮೀಸಲಾತಿಗೆ ಬೇರೆ ಬೇರೆ ಜಾತಿಯವರು ಡಿಮಾಂಡ್ಸ್ ಏನಿದೆ ಮತ್ತು 50% ಬೇಸ್ ಏನಿದೆಯಲ್ಲ ಅದು ಹೇಗೆ ಒಂದು ಸವಾಲಾಗಿ ಪರಿಣಮಿಸಿದೆ ಅನ್ನೋದನ್ನು ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಈಗ ನಾವು ಡಿಸ್ಕಸ್ ಮಾಡುವಂಥ ಟಾಪಿಕ್ಸನ್ನು ಒಂದು ಬ್ರೀಫಾಗಿ ನಾನು ಹೇಳ್ತಾ ಇದ್ದೀನಿ. ಸೊ ಸ್ವಾತಂತ್ರ್ಯಕ್ಕಿಂತ ಮುಂಚೆ, ಸ್ವಾತಂತ್ರ್ಯ ಸಿಕ್ಕ ಮೇಲೆ ಮೀಸಲಾತಿಯ ಒಂದು ಸ್ಟೇಟಸ್ ಯಾವ ಥರ ನಮ್ಮ ದೇಶದಲ್ಲಿದೆ. ಸ್ವಾತಂತ್ರ್ಯಕ್ಕಿಂತ ಮುಂಚೆ ಮೈಸೂರು ಸಂಸ್ಥಾನದ ಕೊಡುಗೆ, ನಾಲ್ವಡಿ ಕೃಷ್ಣರಾಜ ಅವರ ಕೊಡುಗೆ ಮತ್ತು ಕೊಲ್ಲಾಪುರದ ಮಹಾರಾಜರ ಕೊಡುಗೆ ಕೂಡ ನಾವು ಅಧ್ಯಯನ ಮಾಡ್ತೀವಿ. ಸೊ ಸ್ವಾತಂತ್ರ್ಯ ಸಿಕ್ಕ ತಕ್ಷಣವೇ ಕಾಕಾ ಕಾಲೇಕರ್ ಕಮಿಟಿ ಆಗಿರ್ಬೋದು, ಅದಾದ ತಕ್ಷಣ ಮಂಡಲ್ ಕಮಿಷನ್ ರಿಪೋರ್ಟ್ ಆಗಿರ್ಬೋದು, ಇಂದಿರಾ ಸಾಯಿನ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಂಥ ತೀರ್ಪು 50% ಬೇಸ್ ಆಗಿರಬೇಕು ಅಂತ ಅದನ್ನ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ಅದಾದ ತಕ್ಷಣ ಕೇಂದ್ರ ಸರ್ಕಾರ ಜಾರಿಗೆ ತೆಗೆದುಕೊಂಡು ಬಂದಂಥ 103ನೇ ತಿದ್ದುಪಡಿ ಕಾಯ್ದೆ ಸಂವಿಧಾನಕ್ಕೆ, ಅದು ಕೂಡ ಮತ್ತು 102ನೇ ತಿದ್ದುಪಡಿ ಕಾಯ್ದೆ ಅದನ್ನು ಕೂಡ ನಾವು ಅಧ್ಯಯನ ಮಾಡ್ತೀವಿ. ಅಷ್ಟೇ ಅಲ್ಲದೆ ಕ್ರಿಮಿ ಲೇಯರ್ ಬಗ್ಗೆ ಅಭ್ಯಾಸ ಮಾಡ್ತೀವಿ. ಅಷ್ಟೇ ಕರ್ನಾಟಕ ರಾಜ್ಯದಲ್ಲಿ ಮೀಸಲಾತಿಯ ಒಂದು ಇತಿಹಾಸ, ಕರ್ನಾಟಕ ರಾಜ್ಯದಲ್ಲಿ ಪ್ರಸ್ತುತ ಮೀಸಲಾತಿನ ಯಾವ ಥರ ಹಂಚಿಕೆ ಮಾಡಲಾಗಿದೆ ಅದು ಕೂಡ ನಾವು ಇಲ್ಲಿ ಅಧ್ಯಯನ ಮಾಡ್ತೀವಿ, ಡಿಸ್ಕಸ್ ಮಾಡ್ತೀವಿ ಕೂಡ. ನಾನು ಮತ್ತು ಅರುಣ್ ಸರ್, ಕರ್ನಾಡ ಕಾಮಧೇನು ಯೂಟ್ಯೂಬ್ ಚಾನಲ್ನ ಅಡ್ಮಿನ್ ಕೂಡ ಅವರು. ಅಷ್ಟೇ ಅಲ್ಲ, ಮತ್ತು 9th ಶೆಡ್ಯೂಲಲ್ಲಿ ಏನೇನು ಬರ್ತದೆ, ಆಮೇಲೆ ಈ ಮೀಸಲಾತಿಗೆ ಸಂಬಂಧಪಟ್ಟಂಗೆ 9th ಶೆಡ್ಯೂಲ್ ಯಾವ ಥರ ಅದು ನಮಗೆ ಅನುಕೂಲಕ್ಕೆ ಬರುತ್ತೆ ಅದು ಕೂಡ ಡಿಸ್ಕಸ್ ಮಾಡ್ತಾಯಿದ್ದೀವಿ. ಮೀಸಲಾತಿ 50% ಎಷ್ಟು ರಾಜ್ಯಗಳಲ್ಲಿ ಕ್ರಾಸ್ ಆಗಿದೆ ಅಂತಂದ ಮೇಲೆ ಅದು ಯಾವ ಬೇಸ್ ಮೇಲೆ ಕ್ರಾಸ್ ಆಗಿದೆ, ಸುಪ್ರೀಂ ಕೋರ್ಟ್ ಅವಕ್ಕೆಲ್ಲ ಯಾಕೆ ಕ್ವಶನ್ ಮಾಡ್ತಾಯಿಲ್ಲ, ಮರಾಠದವರು 16% ಹೆಚ್ಚಿಗೆ ಮಾಡಿದ ತಕ್ಷಣವೇ ಯಾಕೆ ಅವ್ರಿಗೆ ಕ್ವಶನ್ ಮಾಡಿದರು, ಕರ್ನಾಟಕದ ಒಂದು ಆಸೆ ಇದೆ 50% ಕ್ರಾಸ್ ಆಗಬೇಕು ಅಂತ. ಸೊ ಇದು ಕರ್ನಾಟಕದ ಒಂದು ಆಸೆಗೆ ತಣ್ಣೀರು ಎರಚಿದಂಗೆ ಆಯ್ತೇನೋ ಸುಪ್ರೀಂ ಕೋರ್ಟಿದ ಇತ್ತೀಚಿನ ಜಡ್ಜ್ಮೆಂಟ್, ಈ ಎಲ್ಲ ವಿಷಯಗಳನ್ನು ನಾವು ಡಿಸ್ಕಸ್ ಮಾಡ್ತಾಯಿದ್ದೀವಿ ಸ್ನೇಹಿತರೆ. ಕಾದು ನೋಡಿ, ತುಂಬ ಅರ್ಥಪೂರ್ಣವಾದ, ತುಂಬ ಸಂಪೂರ್ಣವಾದ ಮೀಸಲಾತಿಯ ಬಗ್ಗೆ ನಾವು ಮಾಹಿತಿಯನ್ನು ನೀಡಲು ಇಲ್ಲಿ ಬಂದಿದ್ದೇವೆ ಸ್ನೇಹಿತರೆ. ನಾವು ಈಗ ಅರುಣ್ ಸರ್ ಅವ್ರನ್ನ ಬರಮಾಡಿಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ ಶ್ರೀಕಾಂತ್ ರೆಡ್ಡಿ ಅವರೇ. ಏನು ನೀವು ಇವತ್ತು ಈ ಒಂದು ಮೀಸಲಾತಿ ಎಂಬಂತಹ ವಿಷಯವನ್ನು ತೆಗೆದುಕೊಂಡು ಚರ್ಚೆ ಮಾಡಲಿಕ್ಕೆ ಹೊರಟಿದ್ದೀರಾ. ಬಹಳ ಅದ್ಭುತವಾದಂತಹ ಒಂದು ವಿಷಯ ಆಗಿರುತ್ತೆ ಇದು. SDA ಇಂದ ಹಿಡಿದು KS ಮುಖ್ಯ ಪರೀಕ್ಷೆವರೆಗೂ ಕೂಡ ಪ್ರಶ್ನೆ ಬರ್ತಕ್ಕಂತಹ ಸಂಭವ ಬಹಳ ಇರುತ್ತೆ. ಜೊತೆಗೆ ಏನು ನಮ್ಮ PSI ಪರೀಕ್ಷೆಗೆ ತಯಾರಿ ನಡೆಸಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ 2ನೇ ಪತ್ರಿಕೆಯಲ್ಲಿ ಪ್ರಬಂಧಕ್ಕೆ ಬಹಳ ಅನುಕೂಲವಾಗಿರ್ತಕ್ಕಂತಹ ಟಾಪಿಕ್ ಆಗಿರುತ್ತೆ. ಜೊತೆಗೆ ನಮ್ಮ KS ಮುಖ್ಯ ಪರೀಕ್ಷೆನಲ್ಲೂ ಕೂಡ ಈ ಒಂದು ಪ್ರಶ್ನೆ ಬರ್ತಕ್ಕಂತಹ ಸಂಭವ ಇರೋದ್ರಿಂದ ಬಹಳ ಹಾಟ್ ಟಾಪಿಕ್ಕು, ಜೊತೆಗೆ ಮೋಸ್ಟ್ ಪ್ರಾಬಬಲ್ ಒಂದು ವಿಷಯವಾಗಿರೋದ್ರಿಂದ ಈ ಒಂದು ವಿಷಯ ಚರ್ಚೆ ಮಾಡೋದ್ರಲ್ಲಿ ಬಹಳ ಅರ್ಥಪೂರ್ಣವಾಗಿದೆ ರೆಡ್ಡಿ ಅವರೇ. ಭಾಳ ಒಳ್ಳೆಯ ವಿಷಯ, ಇದ್ರ ಬಗ್ಗೆ ನಾವು ಮಾತಾಡೋಣ, ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ. ಈ ಒಂದು ನಾವು ವಿಷಯ ತೆಗೆದುಕೊಳ್ಳೋಕ್ಕಂತ ಮುಖ್ಯ ಕಾರಣ ಏನಂತಾರೆ, ಸಾಕಷ್ಟು ವಿದ್ಯಾರ್ಥಿಗಳು ನಮಗೆ ಮೆಸೇಜ್ ಮುಖಾಂತರ, ಫೋನ್ ಕಾಲ್ ಮುಖಾಂತರ ನಮಗೆ ಒಂದು ರಿಕ್ವೆಸ್ಟ್ ಮಾಡಿದರು ಕೂಡ. ಯಾಕೆಂದರೆ ಈ ಮೀಸಲಾತಿಗೆ ಸಂಬಂಧಪಟ್ಟಂಗೆ ನಮಗೆ ನೋಟ್ಸ್ ಕಳಿಸಿ ಸರ್ ಅಂತ, ನಾವು ಒಂದು ವಿಡಿಯೋನೇ ಮಾಡಿ ಕಳಿಸ್ತೀವಿ ಅಂತ ನಾವು ಈ ಒಂದು ತುಂಬ ಆತುರದಿಂದ, ತುಂಬ ಖುಷಿಯಿಂದ ನಾವು ಈ ವಿಡಿಯೋನ ಮಾಡ್ತಾಯಿದ್ದೀವಿ. ನೋಡಿ ಸ್ನೇಹಿತರೆ. ಸ್ನೇಹಿತರೆ, ಈ ಮೀಸಲಾತಿಯ ಒಂದು ಸ್ಥಿತಿಗತಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಮತ್ತು ಸ್ವಾತಂತ್ರ್ಯದ ನಂತರ ಹೇಗಿತ್ತು ಅನ್ನೋದನ್ನು ಮೊದಲ ವಿಷಯವಾಗಿ ತೆಗೆದುಕೊಳ್ಳೋಣ. ಸರ್, ಮೀಸಲಾತಿಯ ಒಂದು ಸ್ಥಿತಿ ನಮ್ಮ ಸ್ವಾತಂತ್ರ್ಯಕ್ಕಿಂತ ಮುಂಚೆ ಯಾವ ರೀತಿ ಇತ್ತು, ಆ ಕಾನ್ಸೆಪ್ಟ್ ಹೇಗೆ ಉಟ್ಕೊಂಡಿತ್ತು? ನೋಡಿ ರೆಡ್ಡಿ ಸರ್, ಬಹಳ ಮುಖ್ಯವಾದ ಪ್ರಶ್ನೆ. ನಾವು ಯಾವುದೇ ಒಂದು ವಿಷಯವನ್ನು ತಿಳಿಲಿಕ್ಕೆ ಹೊರಟಾಗ ಆ ವಿಷಯದ ಒಂದು ಹಿನ್ನೆಲೆ ಏನಿದೆ, ಆ ಒಂದು ವಿಷಯದ ಇತಿಹಾಸ ಏನಿದೆ ಅಂತಕ್ಕಂತ ತಿಳ್ಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ. ಏಕೆಂದರೆ ನಾವು ಯಾವುದೇ ಒಂದು ಡಿಸ್ಕ್ರಿಪ್ಟಿವ್ ಬರಿಬೇಕಾದ್ರೆ, ಅಂದರೆ ಒಂದು ಪ್ರಬಂಧವನ್ನು ಬರಿಬೇಕಾದ್ರೆ ಅದು ಹಿನ್ನೆಲೆ ನಮಗೆ ತಿಳಿದಿರಬೇಕಾಗಿರುತ್ತೆ. ನೋಡಿ, ಈ ಒಂದು ಮೀಸಲಾತಿ ಅಂತಕ್ಕಂಥದ್ದು ಇವತ್ತಿನ ಒಂದು ವಿಚಾರ ಅಲ್ಲ. 1881ರಿಂದ 1892ರವರೆಗೆ ಈ ನಮ್ಮ ಕೊಲ್ಲಾಪುರದಲ್ಲಿ ಸಾವು ಮಹಾರಾಜ್ ಅಂತ ಹೇಳ್ಬಿಟ್ಟು ಒಬ್ಬ ಮಹಾರಾಜ ಆಳ್ವಿಕೆಯನ್ನು ಮಾಡ್ತಿರ್ತಾನೆ. ಆತ ಈ ಒಂದು ನಮ್ಮ ಹಿಂದುಳಿದ ಜನಾಂಗವನ್ನು ಆತ ನೋಡಿ ಏನು ಮಾಡ್ತಾನಪ್ಪ, ಅವತ್ತಿನಿಂದಲೇ 50% ಮೀಸಲಾತಿಯನ್ನು ನೀಡಿರ್ತಾರೆ. ಆದರೆ ಅದು ಅಷ್ಟೊಂದು ಬೆಳಕಿಗೆ ಬರಲ್ಲ. ಆದರೆ ನಮಗೆ ಇತ್ತೀಚಿನ ಒಂದು ಇತಿಹಾಸ, ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ಮೈಸೂರಿನ ಒಡೆಯರು ಅಂತ ಏನು ಬರ್ತಾರಲ್ಲ, ಇದರಲ್ಲಿ 1918ರಲ್ಲಿ ಏನಾಗುತ್ತಪ್ಪ ಅಂತಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಆಳ್ವಿಕೆಯಲ್ಲಿರ್ತಾರೆ.
ಈ ಒಂದು ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂತಂದರೆ ಮೀಸಲಾತಿಗೋಸ್ಕರ ಈ ಒಂದು ಒಕ್ಕಲಿಗ ಮತ್ತು ಲಿಂಗಾಯತ ಜನಾಂಗದವರು ಏನು ಮಾಡ್ತಾರಪ್ಪ ಅಂತಂದರೆ ಬ್ರಾಹ್ಮಣೇತರ ಹಿಂದುಳಿದ ವರ್ಗದವರು ಮೀಸಲಾತಿಗೋಸ್ಕರ ಹೋರಾಟವನ್ನು ಮಾಡ್ತಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಏನು ಮಾಡ್ತಾರಪ್ಪ ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಇದ್ರ ಬಗ್ಗೆ ಒಂದು ಅಧ್ಯಯನ ಮಾಡಲಿಕ್ಕೆ ಜಸ್ಟಿಸ್ ಮಿಲ್ಲರ್ ಅಂತ ಹೇಳ್ಬಿಟ್ಟು ಒಂದು ಕಮಿಟಿಯನ್ನು ನೇಮಕವನ್ನು ಮಾಡ್ತಾರೆ ಈ ಒಂದು ಮೀಸಲಾತಿಯ ಬಗ್ಗೆ ಅಧ್ಯಯನವನ್ನು ಮಾಡಲಿಕ್ಕೆ. ಅವಾಗ ಏನು ಮಾಡ್ತಾರಪ್ಪ ಅಂತಂದರೆ ಜಸ್ಟಿಸ್ ಮಿಲ್ಲರ್ ವರದಿ ಏನು ಬರುತ್ತಪ್ಪ ಅಂತಂದರೆ ನಮ್ಮ ಒಂದು ಈ ಒಂದು ಸಾಮ್ರಾಜ್ಯದಲ್ಲಿ 96% ಹಿಂದುಳಿದ ವರ್ಗ ಜನ ಇದ್ದಾರೆ, ಇವರಿಗೆ ನಾವು 50% ಮೀಸಲಾತಿಯನ್ನು ನೀಡಬೇಕು ಅಂತೇಳಿ ವರದಿಯನ್ನು ನೀಡ್ತಾರೆ. ಆಗ ನಮ್ಮ ಏನು ನಾಲ್ವಡಿ ಕೃಷ್ಣರಾಜ ಒಡೆಯರು ಇದನ್ನು ಕೂಲಂಕುಷವಾಗಿ ಚರ್ಚಿಸಿ ನಾವು ಈ ಒಂದು ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯನ್ನು ಕೊಡಬೇಕು, ಅವ್ರನ್ನೂ ಕೂಡ ನಾವು ಸಮಾನತೆಯತ್ತ ತರಬೇಕು ಅಂತೇಳಿ ಇಡೀ ನಮ್ಮ ಒಂದು ಭಾರತದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಏನು ಈ ಮೀಸಲಾತಿ ಅಂತಕ್ಕಂತಹ ಒಂದು ಕಾನ್ಸೆಪ್ಟನ್ನ ಅತ್ಯುತ್ತಮವಾಗಿ ಜಾರಿಗೆ ತಂದಂತಹ ಮಹಾರಾಜರು ನಮ್ಮ ನಾಲ್ವಡಿ ಕೃಷ್ಣ ಮಹಾರಾಜರು ಅಂತ ಹೇಳೋದ್ರಲ್ಲಿ ತಪ್ಪೇನಾಗಲ್ಲ. ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ದಿವಾನರಾಗಿರ್ತಾರೆ. ಇದೇ ಒಂದು ವಿಷಯಕ್ಕೆ ಏನು ಮಾಡ್ತಾರಪ್ಪ ಅಂತಂದರೆ ಜ್ಞಾನಕ್ಕೆ ನಾವು ಆದ್ಯತೆಯನ್ನು ನೀಡಬೇಕು, ಹಿಂದುಳಿದ ವರ್ಗಗಳಿಗೆ ನಾವು ಆದ್ಯತೆಯನ್ನು ನೀಡಬಾರ್ದು, ಸೊ ಜ್ಞಾನ ಯಾರಲ್ಲಿರುತ್ತೆ ಅವ್ರಿಗೆ ಆದ್ಯತೆಯನ್ನು ನೀಡಬೇಕು ಅಂತೇಳಿ ವಾದವನ್ನು ಮಾಡ್ತಾರೆ. ಇದೇ ಒಂದು ಕಾರಣಕ್ಕಾಗಿ ನಮ್ಮ ಒಂದು ಸರ್ ಎಂ ವಿಶ್ವೇಶ್ವರಯ್ಯ ಅವರು ಕೂಡ ರಾಜೀನಾಮೆಯನ್ನು ಕೂಡ ನೀಡ್ತಾರೆ. ಆದರೆ ಏನು ನಮ್ಮ ಈ ಒಂದು ಮೈಸೂರು ಪ್ರಾಂತ್ಯದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು 1918ರಲ್ಲಿ ಈ ಒಂದು ಮೀಸಲಾತಿಯನ್ನು ನೀಡಿದ್ರಲ್ಲ, ಈ ಒಂದು ಮೀಸಲಾತಿ ಇಡೀ ದೇಶಕ್ಕೆ ಮಾದರಿಯಾಗುತ್ತೆ. ನಮ್ಮ ಒಂದು ಏನು 1950ರಲ್ಲಿ ಭಾರತ ಸಂವಿಧಾನ ಜಾರಿಗೆ ಬರುತ್ತೆ, ಆ ಒಂದು ಸಂವಿಧಾನದಲ್ಲಿ ನಮ್ಮ BR ಅಂಬೇಡ್ಕರ್ ಅವರು ಏನು ಮಾಡ್ತಾರಪ್ಪ ಅಂತಂದರೆ SC ಮತ್ತು STಗಳಿಗೆ ಮೀಸಲಾತಿಯನ್ನು ನೀಡಬೇಕಾದ್ರೆ ನಮ್ಮ ಮೈಸೂರು ಪ್ರಾಂತ್ಯದಲ್ಲಿ ನೀಡಿರ್ತಕ್ಕಂತಹ ಮೀಸಲಾತಿಯ ಒಂದು ಕರಡನ್ನು ಇವರು ಆಧಾರವಾಗಿ ಇಟ್ಕೊಂಡು ಏನು ಮಾಡ್ತಾರೆ ಅಂತಂದರೆ ಮೀಸಲಾತಿಯನ್ನು ರಚನೆಯನ್ನು ಮಾಡ್ತಾರೆ. ಇದಿಷ್ಟೇ ಅಲ್ಲ ಸ್ನೇಹಿತರೆ, ಏನು ನಮ್ಮ ಒಂದು ಆಫ್ರಿಕಾ ಖಂಡಗಳು ಮತ್ತು ಯುರೋಪ್ ಖಂಡಗಳು ಕೂಡ ಏನು ಮಾಡ್ತಾರಪ್ಪ ಅಂತಂದರೆ ಅಲ್ಲಿ ಒಂದು ಸ್ಥಳೀಯವಾಗಿ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯನ್ನು ನೀಡಲಿಕ್ಕೋಸ್ಕರ ನಮ್ಮ ಮೈಸೂರು ಪ್ರಾಂತ್ಯದಲ್ಲಿ ಏನು ಈ ನೀಡಿದ್ರಲ್ಲ ಈ ಒಂದು ಮೀಸಲಾತಿ, ಇದನ್ನ ಆಧಾರವಾಗಿ ಇಟ್ಟುಕೊಂಡು ಅಲ್ಲೂ ಮೀಸಲಾತಿಯನ್ನು ಕೊಟ್ಟಿರ್ತಾರೆ. ಇದನ್ನ ರೆಫರ್ ಮಾಡಿ ಅಲ್ಲಿ ಮೀಸಲಾತಿಯನ್ನು ನೀಡಿರ್ತಾರೆ. ಅದ್ಭುತ ಇತಿಹಾಸವನ್ನು ಹೊಂದಿರತಕ್ಕಂಥದ್ದು ಈ ನಾಲ್ವಡಿ ಕೃಷ್ಣರಾಜ ಒಡೆಯರ ಈ ಒಂದು ಕಮಿಟಿ. ಈಗ ಈ ಒಂದು ಸ್ವಾತಂತ್ರ್ಯ ನಂತರದ ಏನು ಹಿಂದುಳಿದ ವರ್ಗಗಳ ಆಯೋಗಗಳು ಇತ್ತು, ಆ ಒಂದು ಹಿಂದುಳಿದ ವರ್ಗಗಳ ಆಯೋಗಗಳ ಬಗ್ಗೆ ಈಗ ನಮ್ಮ ಶ್ರೀಕಾಂತ್ ರೆಡ್ಡಿ ಅವರು ತಿಳಿಸ್ಕೊಡ್ತಾರೆ. ಸರ್ ಓಕೆ ಸರ್, ಸ್ವಾತಂತ್ರ್ಯದ ನಂತರ ನಮ್ಮ ಮೀಸಲಾತಿಯ ಒಂದು ಸ್ಥಿತಿಗತಿ ಮತ್ತು ಸ್ವಾತಂತ್ರ್ಯ ನಂತರ ಸರ್ಕಾರಗಳು ಅಪಾಯಿಂಟ್ ಮಾಡಿದಂಥ ಒಂದು ಕೆಲವೊಂದು ಕಮಿಟೀಸ್ ಇದ್ದಾವೆ. ಕಾಕಾ ಕಾಲೇಕರ್ ಕಮಿಟಿ, ಫಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್, ಆಮೇಲೆ ನೆಕ್ಸ್ಟ್ ಮಂಡಲ ಕಮಿಷನ್, ಆಮೇಲೆ ಇಂದಿರಾ ಸಾಹ್ನಿ ಮತ್ತು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದಂಥದ್ದು ಸಿಚುವೇಶನ್ ಎಲ್ಲ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಕಾಕಾ ಕಾಲೇಕರ್ ಕಮಿಟಿ 1953ರಲ್ಲಿ ಅದನ್ನು ಸ್ಥಾಪನೆ ಮಾಡಲಾಗುತ್ತೆ. ಅದು 1956ರಲ್ಲಿ ರಿಪೋರ್ಟ್ ಕೊಟ್ಟು ನಮ್ಮ ಒಟ್ಟು ಜನಸಂಖ್ಯೆಯಲ್ಲಿ 70% ಹಿಂದುಳಿದ ವರ್ಗದವರಿದ್ದಾರೆ, ಅಂದರೆ ಟೋಟಲ್ 2399 ಜಾತಿಗಳು ಹಿಂದುಳಿದವೆ ಅಂತ ಕಾಕಾ ಕಾಲೇಕರ್ ಕಮಿಟಿ ತನ್ನ ರಿಪೋರ್ಟಲ್ಲಿ ಹೇಳುತ್ತೆ. ಸೊ ಆ ಕಮಿಟಿ ರಿಪೋರ್ಟನ್ನು ನೆಗ್ಲೆಕ್ಟ್ ಮಾಡಿಬಿಡ್ತದೆ ನಮ್ಮ ಕೇಂದ್ರ ಸರ್ಕಾರ. ನೆಕ್ಸ್ಟ್ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಕೇಂದ್ರದಲ್ಲಿ ಮೊರಾರ್ಜಿ ದೇಸಾಯಿ ಅವರು ಈ ಮೀಸಲಾತಿಯ ಸಂಬಂಧಪಟ್ಟಂಗೆ ಸ್ಟಡಿ ಮಾಡಲು ಇನ್ ಡೆಪ್ತ್ ಆಗಿ ಮಂಡಲ್ ಕಮಿಷನ್ ಸ್ಥಾಪನೆ ಮಾಡ್ತಾರೆ. ಸೊ ಮಂಡಲ್ ಕಮಿಷನ್ 1979ರಲ್ಲಿ ಸ್ಥಾಪನೆಯಾಗಿ ಅದು ತನ್ನ ರಿಪೋರ್ಟನ್ನು 1980ರಲ್ಲಿ ನೀಡುತ್ತೆ. ಸೊ ಆ ರಿಪೋರ್ಟ್ ನೀಡುವ ಹೊತ್ತಿಗೆ ಈ ಜನತಾ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರ ಕಳೆದುಕೊಂಡು ಇಂದಿರಾ ಗಾಂಧಿಯವರು ಮತ್ತು ಭಾರತದ ಪ್ರಧಾನಮಂತ್ರಿಗಳಾಗ್ತಾರೆ. ಸೊ ಆ ಒಂದು ಮಂಡಲ್ ಕಮಿಷನ್ ನೀಡಿದಂಥ ತೀರ್ಪು ನಮ್ಮ ಒಟ್ಟು ಜನಸಂಖ್ಯೆಯಲ್ಲಿ 52% ಜನ ಹಿಂದುಳಿದಿದ್ದಾರೆ, ಅಂದರೆ ಒಟ್ಟು 3743 ಜಾತಿ ಹಿಂದುಳಿದ ಜಾತಿಗಳು ಅಂತ ಅದು ಮಂಡಲ್ ಕಮಿಷನ್ ತನ್ನ ರಿಪೋರ್ಟಲ್ಲಿ ಹೇಳುತ್ತೆ. ಅಷ್ಟೇ ಅಲ್ಲದೆ ಹಿಂದುಳಿದವರಿಗೆ 27% ರಿಸರ್ವೇಷನ್ ಕೂಡ ಕೊಡಬೇಕು ಅಂತ ಮಂಡಲ್ ಕಮಿಷನ್ ಕಮಿಷನ್ ರಿಪೋರ್ಟಲ್ಲಿ ತಿಳಿಸಲಾಗುತ್ತೆ. ಸೊ ಇದು ಇಂದಿರಾ ಗಾಂಧಿ ಇದನ್ನು ಎಸ್ಟಾಬ್ಲಿಷ್ ಅಥವಾ ಇಂಪ್ಲಿಮೆಂಟ್ ಮಾಡೋಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ರಾಜೀವ್ ಗಾಂಧಿ ಕೂಡ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ನೆಕ್ಸ್ಟ್ ಬರುವಂಥ ಪ್ರೈಮ್ ಮಿನಿಸ್ಟರ್ VP ಸಿಂಗ್ ಅವರು ಆ ಒಂದು ಮಂಡಲ್ ಕಮಿಷನ್ ರಿಪೋರ್ಟನ್ನು ಜಾರಿಗೊಳಿಸಲು ಪ್ರಯತ್ನ ಮಾಡ್ತಾರೆ. BJP ಕೂಡ ಒಂದು ವಿರೋಧ ಪಕ್ಷ ಆ ಮೂಮೆಂಟಲ್ಲಿ ಅದಕ್ಕೆ ಸಪೋರ್ಟ್ ಕೊಟ್ಟಿರ್ತಾರೆ ಪ್ರಾರಂಭದಲ್ಲಿ, ಬಟ್ ಒಂದು ಅಯೋಧ್ಯೆ ಒಂದು ಇಶ್ಯೂವನ್ನು ತೆಗೆದುಕೊಂಡು ಸಪೋರ್ಟನ್ನು ತೆಗೆದುಕೊಂಡ್ಬಿಡ್ತಾರೆ. ಹಾಗಾಗಿ VP ಸಿಂಗ್ ಅವರಿಗೂ ಕೂಡ ಈ ಮಂಡಲ್ ಕಮಿಷನ್ ರಿಪೋರ್ಟನ್ನು ಜಾರಿಗೊಳಿಸಲು ಸಾಧ್ಯವಾಗುವುದಿಲ್ಲ. ನೆಕ್ಸ್ಟ್ ಮತ್ತು ಕೇಂದ್ರದಲ್ಲಿ ಕಾಂಗ್ರೆಸ್ ನೇತೃತ್ವದಲ್ಲಿ ಒಂದು ಸರ್ಕಾರ ರಚನೆ ಆಗುತ್ತೆ. ಅದಕ್ಕೆ ಪ್ರಧಾನಮಂತ್ರಿಗಳಾಗಿ PV ನರಸಿಂಹರಾವ್ ಅವರು ಕೂಡ ಅಧಿಕಾರ ಹಿಡಿತಾರೆ. ಸೊ PV ನರಸಿಂಹರಾವ್ ಒಂದು ತುಂಬ ಆಸಕ್ತಿಯಿಂದ ಈ ಮಂಡಲ್ ಕಮಿಷನ್ ರಿಪೋರ್ಟನ್ನು ಜಾರಿಗೊಳಿಸಲು
ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಸೊ 27% OBC ಅವರಿಗೆ ರಿಸರ್ವೇಷನ್ ಕೊಡ್ತಾರೆ. ಸೊ ಅದರ ಜೊತೆಗೆ PV ನರಸಿಂಹರಾವ್ ಅವರು ಮೇಲ್ಜಾತಿಯಲ್ಲಿ ಹಿಂದುಳಿದಂಥ ಜನರಿಗೆ 10% ರಿಸರ್ವೇಷನ್ ಕೊಡಲು ಅದು ನಿರ್ಧಾರ ಮಾಡ್ತಾರೆ ಅವರು. ಸೊ ಇದರ ವಿರುದ್ಧ ಸಾಕಷ್ಟು ಪ್ರೊಟೆಸ್ಟ್ಗಳು ಆಗ್ತವೆ. ಸುಪ್ರೀಂ ಕೋರ್ಟಲ್ಲಿ PIL ಕೂಡ ಅಪ್ಲೈ ಮಾಡ್ತಾರೆ. ಹಾಗೆ ಲೇಡಿ ಲಾಯರ್ ಇಂದಿರಾ ಸಾಹ್ನಿ ಅವರು ಈ ಒಂದು ನಿರ್ಧಾರದ ವಿರುದ್ಧ ಸುಪ್ರೀಂ ಕೋರ್ಟಲ್ಲಿ ಕ್ವಶನ್ ಮಾಡ್ತಾರೆ. ಈ ಸರ್ಕಾರದ ವಿರುದ್ಧ ಒಂದು ಕ್ವಶನ್ ಮಾಡ್ತಾರೆ ಸುಪ್ರೀಂ ಕೋರ್ಟಲ್ಲಿ. ಆಗ ಸುಪ್ರೀಂ ಕೋರ್ಟು ಈ ಇಂದಿರಾ ಸಾಹ್ನಿ ಪ್ರಕರಣದಲ್ಲಿ ಏನು ಹೇಳುತ್ತೆ, ಈ ರಿಸರ್ವೇಷನ್ 50% ಕ್ರಾಸ್ ಆಗಬಾರ್ದು ಅಂತ ಆ ಒಂದು ಮೊದಲಿಗೆ ಸುಪ್ರೀಂ ಕೋರ್ಟ್ ಹೇಳಿದೆ. ಯಾಕಂದರೆ ನಮ್ಮ ಸಂವಿಧಾನದಲ್ಲಿ ರಿಸರ್ವೇಷನ್ ಮೀಸಲಾತಿ ಕೊಡಬೇಕಂತ ಹೇಳಿದೆ, ಆದರೆ ಎಷ್ಟು ಪರ್ಸೆಂಟೇಜ್ ಮೀಸಲಾತಿ ಕೊಡಬೇಕಂತ ನಮ್ಮ ಸಂವಿಧಾನದಲ್ಲಿ ಎಲ್ಲಿಯೂ ಉಲ್ಲೇಖಿಸಿಲ್ಲ. ಹಾಗಾಗಿ ಸುಪ್ರೀಂ ಕೋರ್ಟ್ 50% ಕ್ರಾಸ್ ಆಗಬಾರ್ದು ಮೀಸಲಾತಿ ಅಂತ ಮೊದಲಿಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಹೇಳ್ತದೆ ಇಂದಿರಾ ಸಾಹ್ನಿ ಪ್ರಕರಣದಲ್ಲಿ. ಆ ಸುಪ್ರೀಂ ಕೋರ್ಟ್ ಇಂದಿರಾ ಸಾಹ್ನಿ ಪ್ರಕರಣದಲ್ಲಿ ಇನ್ನೂ ಕೆಲವು ಮಹತ್ವದ ನಿರ್ಧಾರಗಳನ್ನು ಹೇಳುತ್ತೆ. ಏನಂತಂದರೆ ಈ ಎಜುಕೇಷನಲ್ಲಿ ಮತ್ತು ಸೋಷಿಯಲಿ ಬ್ಯಾಕ್ವರ್ಡ್ನೆಸ್ ಮಾತ್ರ ನಾವು ಕನ್ಸಿಡರ್ ಮಾಡಬೇಕು. ಈ ಮೀಸಲಾತಿ ನೀಡಬೇಕಂದ್ರೆ ಬರೀ ಆರ್ಥಿಕವಾಗಿ ಹಿಂದುಳಿದರೆ ಮಾತ್ರ ಅದನ್ನು ನಾವು ಕನ್ಸಿಡರ್ ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಅಷ್ಟೇ ಅಲ್ಲದೆ ಈ 10% ಏನು ಕೊಟ್ಟದಲ್ಲ ಮೇಲ್ಜಾತಿಯವರಿಗೆ ಅದು ಕೂಡ ಅದು ಅಸಿಂಧುಗೊಳಿಸುತ್ತೆ. ಯಾಕಂದರೆ ಅಲ್ಲಿ ಬರೀ ಆರ್ಥಿಕವಾಗಿ ತುಂಬ ಅದು ನಾವು ಕನ್ಸಿಡರ್ ಮಾಡಬಾರ್ದು, ಆರ್ಥಿಕವಾಗಿ ಮಾತ್ರ ಒಂದು ಬೇಸ್ ಇರಬಾರ್ದು ಅಂತ ಇಂದಿರಾ ಸಾಹ್ನಿ ಪ್ರಕರಣದಲ್ಲಿ ಹೇಳುತ್ತೆ. ಇದನ್ನು ಇಂದಿರಾ ಸಾಹ್ನಿ ಪ್ರಕರಣ ನಾವು ಇನ್ನೂ ಡೆಪ್ತಾಗಿ ನಾವು ಸ್ಟಡಿ ಮಾಡೋದು ಇತ್ತೀಚೆಗೆ ಬಂದಂಥ ನ್ಯೂಸ್ ಪೇಪರಲ್ಲಿ ನಾವು ಅದನ್ನು ಬಗ್ಗೆ ಹಿನ್ನೆಲೆ ಒಂದು ತಿಳಿದುಕೊಂಡಿದ್ದೀವಿ. ಯಾಕಂದರೆ 103rd ಅಮೆಂಡ್ಮೆಂಟ್ ಮುಖಾಂತರ ಕೇಂದ್ರ ಸರ್ಕಾರ ಮೇಲ್ಜಾತಿಯವರಿಗೆ 10%, ಮೇಲ್ಜಾತಿಯಲ್ಲಿ ಹಿಂದುಳಿದವರಿಗೆ 10% ರಿಸರ್ವೇಷನ್ ಅಂತ ಏನು ಕೊಟ್ಟಿದ್ದಲ್ಲ, ಈಗ ಇಂದಿರಾ ಸಾಹ್ನಿ ಪ್ರಕರಣದಲ್ಲಿ ಕೊಟ್ಟಂಥ ತೀರ್ಪನ್ನು ಕೇಂದ್ರ ಸರ್ಕಾರನೇ ಉಲ್ಲಂಘಿಸಿತು ಅಂತ ವಿರುದ್ಧನೇ ಚಾಲೆಂಜ್ ಮಾಡಿದ್ದಾರೆ ಸುಪ್ರೀಂ ಕೋರ್ಟಲ್ಲಿ. ಇನ್ನು ಸುಪ್ರೀಂ ಕೋರ್ಟ್ ಆ ತೀರ್ಪನ್ನು ಕಾಯ್ದಿಟ್ಟಿದೆ. ಏನಾಗುತ್ತೆ ನೋಡೋಣ ಸ್ನೇಹಿತರೆ. ಅಲ್ಲದೆ ಇಂದಿರಾ ಸಾಹ್ನಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಕೆನೆ ಪದರವನ್ನು ಉಲ್ಲೇಖಿಸುತ್ತೆ. ಅಂದರೆ ಈ ಪ್ರೆಸೆಂಟ್ 8 ಲಕ್ಷ ಇದೆ ಕೆನೆ ಪದರ. 8 ಲಕ್ಷ ದಾಟಿದವರಿಗೆ ಯಾವುದೇ ಥರ ಮೀಸಲಾತಿಯನ್ನು ನೀಡಬಾರ್ದು ಅನ್ನೋದು ಒಂದು ಕ್ರಿಮಿಲೇಯರ್ ಒಂದು ಸ್ಟೇಟಸ್ ಕೂಡ. ಅಷ್ಟೇ ಅಲ್ಲದೆ ಇನ್ನು ಮುಂದೆ ನಾವು ಕರ್ನಾಟಕದಲ್ಲಿ ಬರುವಂಥ ಕೆಲವೊಂದು ಮೀಸಲಾತಿಗೆ ಸಂಬಂಧಪಟ್ಟಂಥ ಕೆಲವೊಂದು ಕಮಿಟಿಗಳ ಬಗ್ಗೆ ಅರುಣ್ ಸರ್ ಅವರು ಹೇಳಿಕೊಡ್ತಾರೆ. ಸ್ನೇಹಿತರೆ ಇದುವರೆಗೂ ಏನು ಕೇಂದ್ರ ಮಟ್ಟದ ಹಿಂದುಳಿದ ವರ್ಗಗಳ ಆಯೋಗಗಳ ಬಗ್ಗೆ ನಮ್ಮ ಶ್ರೀಕಾಂತ್ ಸರ್ ತಿಳಿಸ್ಕೊಟ್ರು. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಆಯೋಗಗಳು ಯಾವ್ಯಾವುದು ರಚನೆ ಆಯಿತು, ಅದರಲ್ಲಿ ಪ್ರಮುಖ ಅಂಶಗಳು ಏನೇನು ಅಂತಕ್ಕಂಥ ತಿಳ್ಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ನಾನು ಈಗಾಗಲೇ ಅದರ ಬಗ್ಗೆ ಹೇಳಿದ್ದೇವೆ. ಈಗ ಸ್ವಾತಂತ್ರ್ಯ ನಂತರದ ಬಗ್ಗೆ ನಾವು ಅಧ್ಯಯನ ಮಾಡಲಿಕ್ಕೆ ಹೊರಟಾಗ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಆಯೋಗ ಯಾವುದಪ್ಪ ಅಂತಂದರೆ 1960ರಲ್ಲಿ ನಾಗನಗೌಡ ಆಯೋಗ ಅಂತೇಳಿ. ಈ ನಾಗನಗೌಡ ಆಯೋಗ ಏನು ಮಾಡುತ್ತಪ್ಪ ಅಂದರೆ 1961ರಲ್ಲಿ ತನ್ನ ವರದಿಯನ್ನು ಸಲ್ಲಿಸುತ್ತೆ. ಇದು ಏನು ಮಾಡುತ್ತಪ್ಪ ಅಂತಂದರೆ SCಗಳಿಗೆ 15%, STಗಳಿಗೆ 3%, ಹಾಗೆಯೇ OBCಗಳಿಗೆ 50% ಮೀಸಲಾತಿಯನ್ನು ನೀಡಬೇಕು ಅಂತೇಳಿ ಇವರು ವರದಿಯನ್ನು ನೀಡ್ತಾರೆ. ಆದರೆ ಸುಪ್ರೀಂ ಕೋರ್ಟು ಇದರಲ್ಲಿ ತಡೆಯಾಜ್ಞೆ ತಗೊಬಂದು ಈ ವರದಿ ಫೇಲ್ಯೂರ್ ಆಗುತ್ತೆ. ನಂತರ ಸ್ನೇಹಿತರೆ ತಮ್ಮೆಲ್ಲರಿಗೂ ಗೊತ್ತಿದೆ, ಹಿಂದುಳಿದ ವರ್ಗಗಳ ಹರಿಕಾರ ಅಂತಹ ಹೆಸರು ಪಡೆದಿರತಕ್ಕಂಥ ಮುಖ್ಯಮಂತ್ರಿ ದೇವರಾಜು ಅರಸೂರವರ ಕಾಲದಲ್ಲಿ 1972ರಲ್ಲಿ ಇವ್ರು ಏನು ಮಾಡ್ತಾರಪ್ಪ ಅಂತಂದರೆ LG ಹಾವನೂರು ಆಯೋಗ ಅಂತ ಹೇಳ್ಬಿಟ್ಟು ಜಾರಿಗೆ ತೊಗೊಂಬರ್ತಾರೆ. ಈ LG ಹಾವನೂರು ಆಯೋಗ ಏನು ಮಾಡುತ್ತಪ್ಪ ಅಂತಂದರೆ 1975ರಲ್ಲಿ ಏನು ಮಾಡ್ತಪ್ಪ ಅಂತಂದರೆ ರಿಪೋರ್ಟನ್ನು ಕೊಡುತ್ತೆ. ಇವ್ರು ಏನು ಮಾಡ್ತಾರಪ್ಪ ಅಂದರೆ ಸುಮಾರು 75% ಹಿಂದುಳಿದ ವರ್ಗಗಳು ಜಾತಿ ಇದ್ದಾರೆ, ಹಿಂದುಳಿದ ವರ್ಗಗಳ ಮೀಸಲಾತಿಯನ್ನು ನೀಡಬೇಕು ಅಂತೇಳಿ ವರದಿಯನ್ನು ನೀಡುತ್ತೆ. ಆದರೆ ಇಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ, ತಡೆಯಾಜ್ಞೆಯನ್ನು ಜಾರಿಗೆ ತರುತ್ತೆ. ಇದೆಲ್ಲ ತಡೆಯಾಜ್ಞೆ ಇದ್ದರೂ ಕೂಡ ದೇವರಾಜು ಅರಸು ಅವರು 58% ನೀಡಲೇಬೇಕು ಅಂತೇಳಿ ಶತಗತಾಯ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಇದೆಲ್ಲದಕ್ಕೂ ಕೂಡ ಸುಪ್ರೀಂ ಕೋರ್ಟ್ ತಡೆಯಾಗುತ್ತೆ. ಜೊತೆಗೆ ಅವರು ಕೊನೆಗೆ ಏನಾಗುತ್ತೆ, ಮತ್ತೊಂದು ವರದಿಯನ್ನು ನಾವು ನೀಡ್ತೀವಿ ಅಂತೇಳಿ ಅದು ಕೂಡ LG ಹಾವನೂರು ಆಯೋಗ ಕೂಡ ಫೇಲ್ಯೂರ್ ಆಗುತ್ತೆ. ಇದಾದ ನಂತರ ಏನಾಗುತ್ತೆ ಸ್ನೇಹಿತರೆ, 1983ರಲ್ಲಿ ವೆಂಕಟಪ್ಪ ಸ್ವಾಮಿ ಆಯೋಗ ಅಂತ ಹೇಳ್ಬಿಟ್ಟು ರಚನೆ ಆಗುತ್ತೆ. ಅದಾದ ನಂತರ ಚಿನ್ನಪ್ಪ ರೆಡ್ಡಿ ಆಯೋಗ ಅಂತೇಳಿ 1989ರಲ್ಲಿ ಬರುತ್ತೆ. ಇವೆಲ್ಲವೂ ಹಂತ ಹಂತವಾಗಿ ಜಾರಿಗೆ ಬರ್ತವೆ. ಆದರೆ ಏನು 1992ರಲ್ಲಿ ಈ ಇಂದಿರಾ ಸಾಹ್ನಿ ಕೇಸ್ ಮತ್ತು ಮಂಡಲ್ದ ಒಂದು ಆಯೋಗ ಕೇಸ್ ಆಗುತ್ತೆ. ಈ ಒಂದು ಕೇಸಲ್ಲಿ ಬಂದಂತಹ ತೀರ್ಪು ಇಡೀ ದೇಶಕ್ಕೆ ಒಂದು ಮಾದರಿಯ ತೀರ್ಪಾಗುತ್ತೆ. ಅದರ ಆಧಾರದ ಮೇಲೆ ಮೀಸಲಾತಿಯನ್ನು ಕೊಡಬೇಕು ಅಂತಕ್ಕಂಥದ್ದು ಅನ್ವಯ ಆಗುತ್ತೆ. ಆದ್ದರಿಂದ ಈಗ ಪ್ರಸ್ತುತ ಏನಾಗಿದೆ ಅಂತಂದರೆ 50% ಮೀಸಲಾತಿ ಪ್ರತಿ ಒಂದು ರಾಜ್ಯಗಳಲ್ಲೂ ಕೂಡ 50%ಅನ್ನು ಮೀರಬಾರ್ದು ಅಂತಕ್ಕಂಥದ್ದು ಕಾನೂನು ಇದೆ. ಜೊತೆಗೆ ಈ 50%ಅನ್ನು ಮೀರಿ
ಆ ಒಂದು ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ಸಾಕಷ್ಟು ರಾಜ್ಯಗಳು ಹೋರಾಟವನ್ನು ಮಾಡ್ತಿದ್ದಾವೆ. ಜೊತೆಗೆ ಆ ಒಂದು ರಾಜ್ಯಗಳಲ್ಲಿ ನಮ್ಮ ಕರ್ನಾಟಕ ಕೂಡ ಒಂದಾಗಿದೆ. ನಿಮಗೆಲ್ಲ ಗೊತ್ತಿದೆ, ಈಗ ಕುರುಬ ಸಮುದಾಯ ಅಂತಕ್ಕಂಥದ್ದು ST ಮೀಸಲಾತಿಗೆ ಹೋರಾಟವನ್ನು ಮಾಡ್ತಿದೆ. ಹಾಗೆ ಪಂಚಮಸಾಲಿ ಅಂತಕ್ಕಂಥದ್ದು 2A ಕೆಟಗರಿಗೆ ಸೇರಿಸಲಿಕ್ಕೆ ಹೋರಾಟವನ್ನು ಮಾಡ್ತಿದೆ. ಹೀಗೆ ವೀರಶೈವ ಲಿಂಗಾಯತ ಅಂತಕ್ಕಂಥದ್ದು OBCಗೆ ಸೇರಿಸಲಿಕ್ಕೆ, ಕೇಂದ್ರದಲ್ಲಿ OBCಗೆ ಸೇರಿಸಲಿಕ್ಕೆ ಹೋರಾಟವನ್ನು ಮಾಡ್ತಿದೆ. ಹೀಗೆ ಹಲವಾರು ಸಮುದಾಯಗಳು ತಮ್ಮ ಮೀಸಲಾತಿಗೆ ಏನು ಮಾಡ್ತಾ ಇದೆ ಅಂದರೆ ಹೋರಾಟವನ್ನು ಮಾಡ್ತಿದೆ. ಆದರೆ ಈ ಮೀಸಲಾತಿಯನ್ನು ನೀಡಲಿಕ್ಕೆ ಪ್ರಮುಖ ಆಧಾರ ಯಾವುದಪ್ಪ ಅಂದರೆ 1992ರಲ್ಲಿ ಏನು ಇಂದಿರಾ ಸಾಹ್ನಿ ಕೇಸ್ ವರ್ಸಸ್ ಆಫ್ ಯೂನಿಯನ್ ಆಫ್ ಇಂಡಿಯಾ ಇದೆಯಲ್ಲ, ಅದು ಆಧಾರವಾಗಿದೆ. ಇದೇ ಕಾರಣಕ್ಕಾಗಿ ನಮ್ಮ ಕರ್ನಾಟಕದಲ್ಲೂ ಕೂಡ ಈ SC STಗಳಿಗೆ ಮೀಸಲಾತಿಯನ್ನು ಹೆಚ್ಚು ಮಾಡಬೇಕು ಅಂತೇಳಿ ನಾಗಮೋಹನ್ ದಾಸ್ ಕಮಿಟಿಯನ್ನು ಕೂಡ ನೇಮಕವನ್ನು ಮಾಡಲಾಗಿದೆ. ಜೊತೆಗೆ ಈಗ ನಮ್ಮ ಒಂದು ಪಕ್ಕದ ರಾಜ್ಯದಲ್ಲಿ ಮಹಾರಾಷ್ಟ್ರದಲ್ಲೂ ಕೂಡ ಈ ಒಂದು ಮೀಸಲಾತಿಯ ಹೋರಾಟದ ಕೂಗು ಕೇಳಿಬರ್ತಿದೆ. ಈಗಾಗಲೇ ಏನು ಪ್ರಸ್ತುತ ಪ್ರಚಲಿತ ಘಟನೆ ಏನಾಗಿದೆಪ್ಪ ಅಂತಂದರೆ, ಈ ಒಂದು ಸಮುದಾಯಕ್ಕೆ ಮೀಸಲಾತಿಯನ್ನು ನೀಡಿದ್ದಾರೆ. ಜೊತೆಗೆ ಅಲ್ಲಿನ ಹೈಕೋರ್ಟ್ ಕೂಡ ಏನು ಮಾಡಿದಪ್ಪ ಅಂತಂದರೆ ಒಪ್ಪಿಗೆಯನ್ನು ನೀಡಿದೆ. ಆದರೆ ಸುಪ್ರೀಂ ಕೋರ್ಟು ಇದೇ ನಮ್ಮ ಇಂದಿರಾ ಸಾಹ್ನಿ ಕೇಸನ್ನು ಆಧಾರವಾಗಿಟ್ಟುಕೊಂಡು ಅದಕ್ಕೆ ಅಸಿಂಧುಗೊಳಿಸಿದರೆ. ಇದು ಈಗ ಪ್ರಸ್ತುತವಾಗಿರ್ತಕ್ಕಂತಹ ಮುಖ್ಯ ವಿಷಯವಾಗಿರುತ್ತೆ. ಏನು ಈ ಮರಾಠ ಸಮುದಾಯದ ಒಂದು ಮೀಸಲಾತಿ ಮತ್ತು ಅದರಲ್ಲಿರ್ತಕ್ಕಂಥ ಪ್ರಮುಖ ಅಂಶಗಳ ಬಗ್ಗೆ ನಮ್ಮ ಶ್ರೀಕಾಂತ್ ಸರ್ ಅವರು ಈಗ ತಿಳಿಸ್ಕೊಡ್ತಾರೆ. ಸ್ನೇಹಿತರೆ, ಮಹಾರಾಷ್ಟ್ರ ಸರ್ಕಾರ ಮರಾಠರಿಗೆ 16% ರಿಸರ್ವೇಷನ್ ನೀಡುವುದರ ಮುಖಾಂತರ ಸುಪ್ರೀಂ ಕೋರ್ಟ್ನ ಕೆಂಗಣ್ಣಿಗೆ ಗುರಿಯಾಗಿದ್ದನ್ನು ಪೇಪರಲ್ಲಿ ನಾವು ಇತ್ತೀಚೆಗೆ ಓದಿದ್ದೇವೆ. ಏಕೆ ಇದು 16% ರಿಸರ್ವೇಷನನ್ನು ಮರಾಠರಿಗೆ ನೀಡಿತು? ಇಂದಿರಾ ಸಾಹ್ನಿ ಪ್ರಕರಣದಲ್ಲಿ 50% ಕ್ರಾಸ್ ಆಗಬಾರ್ದಂತ ಸುಪ್ರೀಂ ಕೋರ್ಟ್ ಹೇಳಿದರೂ ಕೂಡ ಮರಾಠ ಸರ್ಕಾರ ಗಾಯಕ್ವಾಡ್ ಕಮಿಟಿಯನ್ನು ಅಪಾಯಿಂಟ್ ಮಾಡಿ ಆ ಗಾಯಕ್ವಾಡ ಕಮಿಟಿ ಕೊಟ್ಟಂಥ ರಿಪೋರ್ಟ್ ಮುಖಾಂತರ ಅದನ್ನು ಆಧಾರವಾಗಿ ಇಟ್ಟುಕೊಂಡು ಮರಾಠರಿಗೆ 16% ರಿಸರ್ವೇಷನ್ ಕೊಟ್ಟಿತು. ಆ ರಿಪೋರ್ಟ್ ಏನು ಹೇಳುತ್ತೆ, ಅವರು ತುಂಬ ಬ್ಯಾಕ್ವರ್ಡ್ ಇದ್ದಾರೆ, ಹಿಂದುಳಿದಿದ್ದಾರೆ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿಯೂ ಹಿಂದುಳಿದ್ದಾರೆ. ಈಗೆಲ್ಲ ಅದು ರಿಪೋರ್ಟ್ ಕೊಟ್ಟ ತಕ್ಷಣ ಅವರಿಗೆ 16% ರಿಸರ್ವೇಷನ್ ಕೊಡ್ತಾರೆ. ಈ ಕೊಟ್ಟಂಥ ರಿಸರ್ವೇಷನ್ ಬಾಂಬೆ ಹೈಕೋರ್ಟಲ್ಲಿ ಕೆಲವೊಬ್ಬರು ಅದನ್ನು ಚಾಲೆಂಜ್ ಮಾಡ್ತಾರೆ. ಬಾಂಬೆ ಹೈಕೋರ್ಟು ಮಹಾರಾಷ್ಟ್ರ ಸರ್ಕಾರ ಕೊಟ್ಟಂಥ ರಿಸರ್ವೇಷನ್ ಏನಿದೆಯಲ್ಲ 16% ಮರಾಠರಿಗೆ, ಅದನ್ನು ಎತ್ತಿಡಿಯುತ್ತೆ. ಸೊ ನೆಕ್ಸ್ಟ್ ಏನು ಮಾಡ್ತಾರೆ, ಸುಪ್ರೀಂ ಕೋರ್ಟಲ್ಲಿ ಚಾಲೆಂಜ್ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ, 102 ಅಮೆಂಡ್ಮೆಂಟ್ ಏನು ಕೇಂದ್ರ ಸರ್ಕಾರ ಮಾಡಿದಲ್ಲ ಅದನ್ನು ಆಧಾರವಾಗಿ ಇಟ್ಟುಕೊಂಡು, ಅಷ್ಟೇ ಅಲ್ಲದೆ ಇಂದಿರಾ ಸಾಹ್ನಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಂಥ ತೀರ್ಪನ್ನು ಮುಂದಿಟ್ಕೊಂಡು ಈ ಮಹಾರಾಷ್ಟ್ರ ಸರ್ಕಾರ ಕೊಟ್ಟಂಥ 16% ರಿಸರ್ವೇಷನ್ನ ಅಸಿಂಧುಗೊಳಿಸುತ್ತೆ. ಯಾಕಂದರೆ ಮಹಾರಾಷ್ಟ್ರ ಸರ್ಕಾರ ಆರ್ಥಿಕವಾಗಿ ಹಿಂದುಳಿದಿದೆ, ಆ ಮರಾಠ ಕಮ್ಯುನಿಟಿ ಅನ್ನೋದನ್ನು ಮಾತ್ರ ಅವರು ಜಾಸ್ತಿ ಸ್ಟ್ರೆಸ್ ಕೊಟ್ಟು ರಿಸರ್ವೇಷನ್ ಕೊಟ್ಟಿರೋದನ್ನು ನಾವು ಇಲ್ಲಿ ನೋಡ್ತೀವಿ. ಹಾಗಾಗಿ ಸುಪ್ರೀಂ ಕೋರ್ಟ್ ಅದನ್ನು ರಿಜೆಕ್ಟ್ ಮಾಡಿಬಿಡುತ್ತೆ, ಅಸಿಂಧುಗೊಳಿಸುತ್ತೆ, ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳುತ್ತೆ. ಈಗ ಸದ್ ನಾವು ಇಲ್ಲಿ ತಿಳ್ಕೊಬೇಕಾಗಿದೆ ಏನು ಅಂತಂದರೆ, 102 ಅಮೆಂಡ್ಮೆಂಟ್ ಏನು 2018ರಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತೆಗೆದುಕೊಂಡು ಬಂದಂಥ 102ನೇ ಸಂವಿಧಾನ ತಿದ್ದುಪಡಿ ಏನು ಹೇಳುತ್ತೆ. ಸೊ ಈ ಸಂವಿಧಾನ ತಿದ್ದುಪಡಿ ಮುಖಾಂತರ ಕೇಂದ್ರ ಸರ್ಕಾರ ಭಾರತ ಸಂವಿಧಾನಕ್ಕೆ 2 ಆರ್ಟಿಕಲನ್ನು ಸೇರಿಸುತ್ತೆ. ಯಾವ್ಯಾವ ಅಂತಂದರೆ 338B, 342A. ಈಗ 338B ಏನು ಹೇಳುತ್ತೆ ಅಂತಂದರೆ, ಹಿಂದುಳಿದ ವರ್ಗಗಳ ಆಯೋಗದ ಕಾರ್ಯವೈಖರಿ ಬಗ್ಗೆ ಹೇಳುತ್ತೆ, ಕರ್ತವ್ಯದ ಬಗ್ಗೆ ಹೇಳುತ್ತೆ, ಸೊ ಅದರ ರಚನೆ ಬಗ್ಗೆ ಹೇಳುತ್ತೆ. ಈ 102 ಅಮೆಂಡ್ಮೆಂಟ್ ಮುಖಾಂತರ ಕೇಂದ್ರ ಸರ್ಕಾರ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ಗೆ ಸಾಂವಿಧಾನಿಕ ಒಂದು ಸ್ಥಾನಮಾನ ಕೊಡುತ್ತೆ, ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಕೊಡುತ್ತೆ. ಈಗ ನೆಕ್ಸ್ಟ್ 342A ಏನು ಹೇಳುತ್ತೆ ಅಂತಂದರೆ, ಯಾವುದೇ ಒಂದು ಸಮುದಾಯವನ್ನು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿದೆ ಇಲ್ಲವೋ ಅಂತ ನಿರ್ಧಾರ ತೆಗೆದುವಂಥ ಕೊನೆ ಅಧಿಕಾರ ರಾಷ್ಟ್ರಪತಿಗೆ ಇದೆ, ರಾಜ್ಯ ಸರ್ಕಾರಗಳಿಗೆ ಇರುವುದಿಲ್ಲ ಅಂತ ಈ ಒಂದು 102 ಅಮೆಂಡ್ಮೆಂಟ್ ಮುಖಾಂತರ ಕೇಂದ್ರ ಸರ್ಕಾರ ದೃಢಪಡಿಸಿರುತ್ತೆ. ಈಗ ಕೇಂದ್ರ ಸರ್ಕಾರ ಕೊಟ್ಟಂಥ ಈ ಒಂದು ಆರ್ಟಿಕಲ್ ಅಥವಾ ಈ ಒಂದು ಅಮೆಂಡ್ಮೆಂಟ್ ಈ ಸುಪ್ರೀಂ ಕೋರ್ಟಿಗೆ ಆಧಾರವಾಗಿರುತ್ತೆ, ಈ ಮರಾಠ ಕಮ್ಯುನಿಟಿ ಕೊಟ್ಟಂಥ ರಿಸರ್ವೇಷನ್ನ ಅಸಿಂಧುಗೊಳಿಸೋದಕ್ಕೆ. ಇನ್ನು ಮುಂದೆ ನಾವು ಈಗ ಸದ್ಯ ಏನಾಗುತ್ತೆ, ಈ ಮರಾಠ ಸರ್ಕಾರ ಸುಮ್ಮನೆ ಕೊಡ್ತಾ ಇಲ್ಲ. ಇವ್ರು ಹೇಳ್ತಾರೆ, ಈಗ ಸದ್ಯ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಾವು ಇನ್ನು ಮುಂದೆ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್, ಓಕೆ, ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಮುಂದ್ಗಡೆ ಹೋಗ್ತೀವಿ, ನಮ್ಮ ವಾದವನ್ನು ನಾವು ಜಸ್ಟಿಫೈ ಮಾಡ್ತೀವಿ ಅಂತ. ಅಷ್ಟೇ ಅಲ್ಲ, ನಾವು ಸುಪ್ರೀಂ ಕೋರ್ಟ್ ಮತ್ತೆ ಅಪೀಲ್ ಮಾಡ್ತೀವಿ. ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರಕ್ಕೂ ಕೂಡ ನಮ್ಮದನ್ನು ನಾವು ಜಸ್ಟಿಫೈ ಮಾಡ್ಕೊತೀವಿ, ಮರಾಠರಾಗ ನಾವು ಕೊಟ್ಟಂಥ ರಿಸರ್ವೇಷನ್ನ ನಾವು ಜಸ್ಟಿಫೈ ಮಾಡ್ತೀವಿ ಅಂತ ಅವರು ಇನ್ನೂ ಕೂಡ ಉತ್ಸಾಹದಿಂದ ಕಾನೂನು ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಮುಂದೆ ಏನಾಗುತ್ತೆ ನೋಡಿಬಿಡೋಣ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಮರಾಠರಂತರೂ 50% ಕ್ರಾಸ್ ಮಾಡಬೇಕಂತ ತುದಿಗಾಲಲ್ಲಿ ನಿಂತಿದ್ದಾರೆ. ಮರಾಠ ಅಷ್ಟೇ ಅಲ್ಲ, ಮಹಾರಾಷ್ಟ್ರ ಅಷ್ಟೇ ಅಲ್ಲ, ಈ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ 50% ರಿಸರ್ವೇಷನ್ ಕ್ರಾಸ್ ಆಗಿದ್ದನ್ನು ನಾವು ಓದ್ತೀವಿ. ಈಗ ಫಾರ್ ಎಕ್ಸಾಂಪಲ್ ತಮಿಳುನಾಡಲ್ಲಿ 69% ರಿಸರ್ವೇಷನ್ ಇದೆ, ಅಂದರೆ 50% ಕ್ರಾಸ್ ಆಗಿದೆ. ಇಂದಿರಾ ಸಾಹ್ನಿ ಪ್ರಕರಣ ತೀರ್ಪು ಸುಪ್ರೀಂ ಕೋರ್ಟದನ್ನು ಕೂಡ ಅವರು ಕ್ರಾಸ್ ಮಾಡಿದ್ದಾರೆ, ಉಲ್ಲಂಘಿಸಿದ್ದಾರೆ ಅಂತ ನಾವು ಅನ್ಬೋದು. ಸೊ
ತಮಿಳ್ನಾಡು ಕೊಟ್ಟಂಥ 69% ಸುಪ್ರೀಂ ಕೋರ್ಟ್ ಯಾಕೆ ಕ್ವಶನ್ ಮಾಡೋದಿಲ್ಲ? ಯಾಕಂತಂದರೆ ಅದು ಸಂವಿಧಾನದ 9th ಶೆಡ್ಯೂಲಲ್ಲಿ ಅದನ್ನು ಆ್ಯಡ್ ಮಾಡಲಾಗಿದೆ. ಸೊ 9th ಶೆಡ್ಯೂಲಲ್ಲಿ ಆ್ಯಡ್ ಮಾಡಿದರೆ ಅಲ್ಲಿ ಯಾವುದೇ ಥರ ಜುಡಿಷಿಯಲ್ ರಿವ್ಯೂ ಅದಕ್ಕೆ ಅಪ್ಲೈ ಆಗೋದಿಲ್ಲ. ಈ 69% ಅವ್ರಿಗೆ ಹೋಗಿದ್ದಾರೆ ಅಂತಂದರೆ ಇಂದಿರಾ ಸಾಹ್ನಿ ಪ್ರಕರಣದಲ್ಲಿನೇ ಹೇಳಿದ್ದಾರೆ 50% ಈಸ್ ದ ಬೇಸ್, ಬಟ್ ಯು ಕ್ಯಾನ್ ಕ್ರಾಸ್ ಆಗ್ಬೋದು. ಯಾವಾಗ ಒಂದು ಎಕ್ಸ್ಟ್ರಾ ಆರ್ಡಿನರಿ ಕಂಡೀಷನ್ ಒಳಗೆ ಅವ್ರು ಕಂಪ್ಲೀಟ್ ಬ್ಯಾಕ್ವರ್ಡ್ ಅದಾರಂತ ಒಂದು ಕಮಿಟಿ ರಿಪೋರ್ಟ್ ಕೊಟ್ಟಾಗ ಅದನ್ನು ಸ್ಟಡಿ ಮಾಡಿದಾಗ ಅದು ಫ್ರೂಟ್ಫುಲ್ ಆಗಿದೆ ಅಥವಾ ಪಕ್ಕ ಆಗಿದ್ದಾಗ ಮಾತ್ರ ನಾವು ಕ್ರಾಸ್ ಮಾಡ್ಬೋದು ಅಂತ ಎಕ್ಸ್ಟ್ರಾ ಆರ್ಡಿನರಿ ಕಂಡೀಷನ್ ಒಳಗೆ ಹೇಳ್ತಾರೆ. ರೀಸೆಂಟಾಗಿ ನಾವು ನ್ಯೂಸ್ ಪೇಪರಲ್ಲಿ ಹೋದ ವರ್ಷ ಓದಿದ್ದೀವಿ, ರಾಜಸ್ಥಾನದಲ್ಲಿ ಗುಜ್ಜರಸು, ಆಮೇಲೆ ಹರಿಯಾಣದಲ್ಲಿ ಜಾಟ್ಸು ಅವರು ಕೂಡ ರಿಸರ್ವೇಷನ್ಗೋಸ್ಕರ ಫೈಟ್ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಕೂಡ ಕುರ್ಬಾಜು, ವೀರಶೈವ ಲಿಂಗಾಯತ್ಸು, ಅವು ಪಂಚಮಸಾಲಿ ವೀರಶೈವ ಎಲ್ಲರೂ ಈ ಥರ ಫೈಟ್ ಮಾಡ್ತಾ ಇರೋದು ಅವರ ಒಂದು ಹಕ್ಕಿಗೋಸ್ಕರ. ಈ ರಿಸರ್ವೇಷನ್ ಪಡೆಯೋದು ಒಂದು ಹಕ್ಕು. ಹಾಗಾಗಿ ಇಲ್ಲಿ ಎಲ್ಲ ರಾಜ್ಯಗಳಲ್ಲಿ ಕೂಡ ಅದು ಒಂದು ಹೋರಾಟ ನಡೀತಾ ಇದೆ. ಸ್ನೇಹಿತರೆ, ಒಂದು ನಾವು ಇಲ್ಲಿ ತಿಳ್ಕೊಳ್ಬೇಕು, ಈ ಕಮ್ಯುನಿಟಿ ಕೇಳ್ತೋಂಥ ರಿಸರ್ವೇಷನ್ ಏನಿದೆಯಲ್ಲ ತಪ್ಪಲ್ಲ. ಯಾಕಂದರೆ ಈ ಸ್ವಾತಂತ್ರ್ಯ ಸಿಕ್ಕಾಗ SC/ST ಕೊಟ್ಟ ರಿಸರ್ವೇಷನ್ ಏನು ಕೊಟ್ಟರಲ್ಲ ಅಂಬೇಡ್ಕರ್ ಅವರು, ಆವಾಗ ಅಲ್ಲಿ SC/ST ಕಮ್ಯುನಿಟಿಯಲ್ಲಿ ಕೇವಲ ಒಂದು 6 ಕಮ್ಯುನಿಟಿ ಅಷ್ಟೇ ಇದ್ದವು. ಈಗ 101 ಕಮ್ಯುನಿಟಿ ಆಗಿದ್ದಾವೆ. ಆದರೆ ರಿಸರ್ವೇಷನ್ ಪರ್ಸೆಂಟೇಜ್ ಹೆಚ್ಚಿಗಾಯ್ತಾ? ಆಗಲಿಲ್ಲ. ಸೊ ಬಜೆಟ್ ಅಲೋಕೇಶನ್ ಹೆಚ್ಚಿಗಾಯಿತು, ರಾಜಕೀಯದಲ್ಲಿ ಅವರು ಮೀಸಲಾತಿ ಹೆಚ್ಚಿಗಾಯಿತು, ಈಗ ಶೈಕ್ಷಣಿಕ ಉದ್ಯೋಗದಲ್ಲಿ ಅವ್ರಿಗೆ ಮೀಸಲಾತಿ ಬೇಕು ಅಂತ ಅವ್ರು ಕೇಳ್ತಾ ಇದ್ದಾರೆ. ಇದರಲ್ಲಿ ನಾವು ಒಂದು ಸೈಂಟಿಫಿಕ್ ಸ್ಟಡಿ ಮಾಡಿ ಕೊಡೋದ್ರ ಬಗ್ಗೆ ವಿಚಾರ ಮಾಡಲಿ ಅಂತ ಈ ಸರ್ಕಾರಕ್ಕೆ ನಾವು ಸಜೆಷನ್ ಕೊಡ್ಬೋದು ಸ್ನೇಹಿತರೆ. ಇದುವರೆಗೂ ಮರಾಠ ಸಮುದಾಯದ ಮೀಸಲಾತಿಯನ್ನು ಯಾಕೆ ಅಸಿಂಧುಗೊಳಿಸಿದ್ರು, ಹಾಗೆಯೇ 102ನೇ ತಿದ್ದುಪಡಿ ಏನು ಪ್ರಮುಖಾಂಶಗಳು ಇದೆ ಅಂತಕ್ಕಂಥ ಮಾಹಿತಿಯನ್ನು ತಿಳ್ಕೊಂಡ್ವಿ. ಈಗ 103ನೇ ತಿದ್ದುಪಡಿ ಮತ್ತು 104ನೇ ತಿದ್ದುಪಡಿ 104ನೇ ತಿದ್ದುಪಡಿ ಅಂತಿಮವಾದಂತಹ ತಿದ್ದುಪಡಿಯಾಗಿರುತ್ತೆ. 104ನೇ ತಿದ್ದುಪಡಿ ಏನು 2019ರಲ್ಲಿ ಬಂತು. ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ SC/STಗಳಿಗೆ ಏನು ಮೀಸಲಾತಿಯನ್ನು ನೀಡ್ತಕ್ಕಂಥದ್ದು ಬಗ್ಗೆ ಹೇಳುತ್ತೆ. ಜೊತೆಗೆ ಆಂಗ್ಲೋ ಇಂಡಿಯನ್ಸ್ ಇದುವರೆಗೂ ಇರ್ತಕ್ಕಂಥ ಮೀಸಲಾತಿಯನ್ನು ತೆಗೆದಿರುತ್ತೆ. ಆದರೆ ನಮಗೆ 104ನೇ ತಿದ್ದುಪಡಿಗಿಂತ 103ನೇ ತಿದ್ದುಪಡಿ ಈ ಒಂದು ಮೀಸಲಾತಿಯ ವಿಚಾರದಲ್ಲಿ ಬಹು ಮುಖ್ಯವಾಗಿರ್ತಕ್ಕಂಥ ವಿಚಾರ ಆಗಿರುತ್ತೆ. 103ನೇ ತಿದ್ದುಪಡಿ 2019ರಲ್ಲಿ ಇದು ಜಾರಿಗೆ ಬರುತ್ತೆ. ಇದರಲ್ಲಿ ಏನಾಗುತ್ತಪ್ಪ ಅಂತಂದರೆ, ಆರ್ಥಿಕವಾಗಿ ಹಿಂದುಳಿದಿರತಕ್ಕಂತಹ ಮೇಲ್ಜಾತಿಯವರಿಗೆ 10% ಮೀಸಲಾತಿಯನ್ನು ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ನೀಡಬೇಕು ಅಂತೇಳಿ ಜಾರಿಯಾಗಿರುತ್ತೆ. ಸ್ನೇಹಿತರೆ, ಇದೊಂಥರ ನಿಮಗೆ ಬಹಳ ವಿಚಿತ್ರ ಅನಿಸ್ಬೋದು, ಜೊತೆಗೆ ಜನಗಳಿಗೆ ಇದು ಕನ್ಫ್ಯೂಷನ್ ಆಗುತ್ತೆ. ಸೊ 50% ಮೀಸಲಾತಿಯನ್ನು ಮೀರಬಾರ್ದು ಅಂತ ಹೇಳಿ ನಮ್ಮ ಇಂದಿರಾ ಸಾಹ್ನಿ ಕೇಸ್ನಲ್ಲಿ ಹೇಳ್ತಾರೆ. ಆದರೆ ಇಲ್ಲಿ 50% ಈಗಾಗಲೇ ನಾವು ಕೇಂದ್ರ ಸರ್ಕಾರದಲ್ಲಿ ನೀಡಿದ್ದೀವಿ, ಜೊತೆಗೆ 10% ಆದರೆ 60% ಆಗುತ್ತೆ ಅಂತಕ್ಕಂಥದ್ದು ಇದೆಲ್ಲ ಬಹಳ ಚರ್ಚೆ ಆಗಿರ್ತಕ್ಕಂತಹ ವಿಚಾರ. ಆದರೂ ಕೂಡ ಈ ಒಂದು ಮೀಸಲಾತಿ ಜಾರಿಯಲ್ಲಿದೆ. ಮೇಲ್ವರ್ಗದ ಒಂದು ಏನು 10% ಒಂದು ಮೀಸಲಾತಿ ಇದೆ, ಇದು ಜಾರಿಯಲ್ಲಿದೆ. ಅದು ಹೇಗೆ? ಕೆಲವು ಒಂದು ತಜ್ಞರು ಇದ್ರ ಬಗ್ಗೆ ಏನು ಹೇಳ್ತಾರಪ್ಪ ಅಂತಂದರೆ, ನೋಡಿ 50% ಕೊಟ್ಟಿರ್ತಕ್ಕಂಥ ಏನು ಮೀಸಲಾತಿ ಇದೆ OBC ಮತ್ತು SC/STಗಳ ಮೀಸಲಾತಿ, ಆ ಮೀಸಲಾತಿಗೆ ಈ 10% ಟಚ್ ಮಾಡಲ್ಲ. ಇದು ನೋಡಿ, ನೀವು ಯಾವುದೇ ಧರ್ಮ ಆಗಿರ್ಬೋದು ಅಥವಾ ಯಾವುದೇ ಒಂದು ಸಮುದಾಯ ಮೇಲ್ಜಾತಿಯ ಸಮುದಾಯ ಆಗಿರ್ಬೋದು, ಅವರು ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥದ್ದು. ನೋಡಿ, ನಮ್ಮ ಒಂದು ಸಂವಿಧಾನದಲ್ಲಿ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥವರಿಗೆ ಮೀಸಲಾತಿಯ ಒಂದು ವಿಚಾರ ಹೇಳಿಲ್ಲ. ಆದರೆ ನಾವು ವಿಚಾರ ಮಾಡಿದಾಗ ನೀವೆಲ್ಲ ವಿಚಾರ ಮಾಡೋಣ. ನೋಡಿ, ನಾವು ಸಮಾನತೆಯನ್ನು ಏನು ಆರ್ಟಿಕಲ್ 15 ಮತ್ತು 16ನೇ ಆರ್ಟಿಕಲ್ ಏನು ಹೇಳುತ್ತಪ್ಪ ಅಂತಂದರೆ, ಸಮಾನತೆಗೋಸ್ಕರ ಹಿಂದುಳಿದ ವರ್ಗಗಳಿಗೆ ನಾವೇನು ಮಾಡಬೇಕು ಅಂದರೆ ಮೀಸಲಾತಿಯನ್ನು ನೀಡಬೇಕು ಅಂತ ಹೇಳುತ್ತೆ. ಸೊ ನಾವು ಈ ಒಂದು ವಿಚಾರವನ್ನು ಸ್ವಲ್ಪ ನಾವು ವಿಶಾಲವಾಗಿ ಯೋಚಿಸಿದಾಗ ನೋಡಿ, ಒಬ್ಬ ಮೇಲ್ಜಾತಿಯ ಒಬ್ಬ ವ್ಯಕ್ತಿ, ಆತನ ಆದಾಯ ಬಹಳ ಕಡಿಮೆ ಇದೆ. ಹಾಗಾದರೆ ಈ ಕೆಳಜಾತಿಯ ಒಬ್ಬ ವ್ಯಕ್ತಿ ಆದಾಯ ಹೆಚ್ಚಿರುತ್ತೆ. ಹಾಗಾದರೆ ನಾವು ಸಮಾನತೆ ಎಲ್ಲಿ ಬಂತು? ಕೇವಲ ಶೈಕ್ಷಣಿಕ ಮತ್ತು ಸಾಮಾಜಿಕ ಅಷ್ಟೇ ಅಲ್ಲ, ಆರ್ಥಿಕವಾಗಿಯೂ ಕೂಡ ನಾವು ಈ ಒಂದು ಸಂದರ್ಭದಲ್ಲಿ ಯೋಚನೆ ಮಾಡಬೇಕಾಗಿರೋದು ಬಹಳ ಮುಖ್ಯವಾಗಿರುತ್ತೆ. ಆದ್ದರಿಂದ ಸ್ನೇಹಿತರೆ, ಈ ಒಂದು 102ನೇ ತಿದ್ದುಪಡಿ ಸೂಕ್ತ ಅಂತ ಕೂಡ ಹೇಳ್ಬೋದು. ಜೊತೆಗೆ ಇಲ್ಲಿ ನೋಡಿ, 50%ನ್ನ ಇವರು ಯಾವುದೇ ಕಾರಣಕ್ಕೂ ಟಚ್ ಮಾಡಲ್ಲ. ಇದು ಮೇಲ್ಜಾತಿಯವರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದೇ ಆಗಿರುತ್ತೆ. ಜೊತೆಗೆ ಇಲ್ಲಿ ಏನು ಮಾಡಿರ್ತಪ್ಪ ಅಂತಂದರೆ, ಕೆಲವೊಂದು ನಿಯಮಗಳನ್ನು ಇಲ್ಲಿ ಅಳವಡಿಸಿದ್ದಾರೆ. ಏನು ನಿಯಮಗಳು? ಈಗ ಪ್ರಸ್ತುತ ಏನಿದೆ, 8 ಲಕ್ಷ ಆದಾಯ ಮಿತಿ ಇದೆ. ಸೊ ನೋಡಿ, ಈ OBC ಅವ್ರಿಗೂ ಕೂಡ 8 ಲಕ್ಷ ಆದಾಯ ಮಿತಿ ಇದೆ. ಹಾಗಾದರೆ ಮುಂದುವರಿದ ಜಾತಿಗಳಲ್ಲೂ ಕೂಡ 8 ಲಕ್ಷಕ್ಕಿಂತ ಆದಾಯ ಕಡಿಮೆ ಇರತಕ್ಕಂತಹ ವ್ಯಕ್ತಿಗಳಿದ್ದಾರೆ ಅಂತಂದರೆ ಅವರು ಸಮಾನತೆಯಲ್ಲಿ ಬಂತು. ಆದ್ದರಿಂದ 103ನೇ ತಿದ್ದುಪಡಿ ಸೂಕ್ತವಾದದ್ದು ಅಂತೇಳಿ ಕೆಲವು ತಜ್ಞರು ಹೇಳ್ತಾರೆ. ಸೊ ಹಾಗಾಗಿ ಈ 103ನೇ ತಿದ್ದುಪಡಿ ಮೀಸಲಾತಿಯ ವಿಚಾರದಲ್ಲಿ ಬಹುಮುಖ್ಯವಾಗಿರತಕ್ಕಂತಹ ವಿಷಯ ಆಗಿರುತ್ತೆ. ಸ್ನೇಹಿತರೆ, ಹಾಗಾದರೆ 103ನೇ ತಿದ್ದುಪಡಿನಲ್ಲಿ
ಏನು ನಾವು 50% ಮೀಸಲಾತಿಯನ್ನು ಟಚ್ ಮಾಡಿಲ್ವಾ? ಹಾಗಾದರೆ ಅದು 103ನೇ ತಿದ್ದುಪಡಿ ಏನು 10% ಮೇಲ್ಜಾತಿ ಇದೆ, ಇದರಲ್ಲಿ ನೋಡಿ ನಮ್ಮ ಒಂದು OBC ನಲ್ಲಿ ಕೊಟ್ಟಿರ್ತಕ್ಕಂತಹ SC STಗಳು ಕೊಟ್ಟಿರ್ತಕ್ಕಂಥದ್ದಕ್ಕೂ ಪ್ರತ್ಯೇಕವಾಗಿ ನಾವು ಇದನ್ನು ಕಾಣ್ಬೋದಾಗಿರುತ್ತೆ. ಏಕೆಂದರೆ ಇಲ್ಲಿ ಯಾವುದೇ ಸಮುದಾಯ ಆಗ್ಬೋದು ಅಥವಾ ಯಾವುದೇ ರೀತಿಯಾದಂತಹ ಜಾತಿಗೆ ಆಗ್ಬೋದು ಪರ್ಟಿಕ್ಯುಲರಾಗಿ ಹೇಳಿಲ್ಲ. ಜೊತೆಗೆ ಇದು ತಾತ್ಕಾಲಿಕವಾಗಿರುತ್ತೆ. 8 ಲಕ್ಷ ಇವತ್ತು ನಂದು 8 ಲಕ್ಷ ಇದೆ, ನಾನು ಎಲಿಜಿಬಲ್ ಫಾರ್ ದ ಮೇಲ್ಜಾತಿಯ ಒಂದು ಮೀಸಲಾತಿಗೆ ಎಲಿಜಿಬಲ್ ಆಗಿರ್ತೀನಿ. ನಂದು ನಾಳೆ 8 ಲಕ್ಷ ಕ್ರಾಸ್ ಆಗ್ತಿದೆ ಅಂತಂದರೆ ನಾನು ಆ ಒಂದು ಮೀಸಲಾತಿಗೆ ಎಲಿಜಿಬಲ್ ಆಗಲ್ಲ. ಸೊ ಆದ್ದರಿಂದ ಈ 103ನೇ ತಿದ್ದುಪಡಿ ಸೂಕ್ತ ಅಂತ ನಾವು ಈ ಒಂದು ಸಂದರ್ಭದಲ್ಲಿ ಹೇಳ್ಬೋದಾಗಿರುತ್ತೆ. ಜೊತೆಗೆ ಸ್ನೇಹಿತರೆ, ಇದರಲ್ಲಿ ಒಂದು ಕ್ರಿಟೇರಿಯಾ ಇದೆ. ಸೊ ಸುಮ್ಮನೆ ಎಲ್ಲರಿಗೂ ಮೇಲ್ಜಾತಿ ಅಂತಂದರೆ ಎಲ್ಲರಿಗೂ ಕೊಡ್ಲಿಕ್ಕೆ ಬರಲ್ಲ. ಅದರಲ್ಲಿ ಒಂದು ಕ್ರಿಟೇರಿಯಾ ಅಂತಂದರೆ ನಿಯಮಗಳಿದೆ. ಏನು ಆ ನಿಯಮಗಳು? ಮೊದಲನೇದಾಗಿ ಈ ಒಂದು ಮೇಲ್ಜಾತಿಯ ಒಂದು ಮೀಸಲಾತಿಯನ್ನು ಪಡ್ಕೋಬೇಕಂತಂದರೆ ಪ್ರಮುಖವಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಈಗ ಪ್ರಸ್ತುತ 8 ಲಕ್ಷ ಆದಾಯ ಮಿತಿ ಇದೆ. OBC ಅವ್ರಿಗೂ ಕೂಡ 8 ಲಕ್ಷ ಆದಾಯ ಮಿತಿ ಇದೆ. 8 ಲಕ್ಷ ಆದಾಯ ಮಿತಿಯನ್ನು ಮೀರಿರಬಾರದು. ಇದು ಪ್ರಮುಖವಾಗಿರ್ತಕ್ಕಂತಹ ಒಂದು ಆಗಿರುತ್ತೆ. ನೆಕ್ಸ್ಟು 5 ಎಕರೆಗಿಂತ ಜಮೀನನ್ನು ಹೊಂದಿರಬಾರ್ದು. ಜೊತೆಗೆ 10,000 ಅಡಿಗಿಂತ ಹೆಚ್ಚು ವಿಸ್ತಾರವಾದಂತಹ ಮನೆಯನ್ನು ಈತರು ಹೊಂದಿರಬಾರ್ದು. ಹೀಗೆ ಹಲವಾರು ಒಂದಷ್ಟು ಕಂಡೀಷನ್ಗಳನ್ನು ಹಾಕಿ ಈ 103ನೇ ತಿದ್ದುಪಡಿನಲ್ಲಿ ಮೇಲ್ಜಾತಿಯವರಿಗೆ ಮೀಸಲಾತಿಯನ್ನು ನೀಡಿದ್ದಾರೆ. ಹಾಗಾಗಿ ಈ ಒಂದು 103ನೇ ತಿದ್ದುಪಡಿ, 102ನೇ ತಿದ್ದುಪಡಿ, ಆರ್ಟಿಕಲ್ 15, 16 ಈ ಎಲ್ಲ ವಿಷಯಗಳು ಈಗೇನಾಗ್ತಿದೆಪ್ಪ ಅಂತಂದರೆ ದೇಶಾದ್ಯಂತ ಚರ್ಚೆಗೊಳಗಾಗ್ತಿದೆ ಸ್ನೇಹಿತರೆ. ನಾವು ಇದನ್ನೆಲ್ಲ ಬಹಳ ವಿಶಾಲವಾಗಿ ಯೋಚನೆ ಮಾಡಿ ಬಹಳ ವಿಶಾಲವಾಗಿ ಇವುಗಳ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕಾದದ್ದು ಬಹು ಮುಖ್ಯವಾಗಿರುತ್ತೆ. ಪ್ರಶ್ನೆಗಳನ್ನು ನಾವು ಉತ್ತರಿಸಬೇಕಾದ್ರೂ ಅಷ್ಟೇ, ಹಾಗೆಯೇ ಪ್ರಬಂಧ ಮಾದರಿ ಉತ್ತರಗಳನ್ನು ಉತ್ತರಿಸಬೇಕಾದ್ರೂ ಅಷ್ಟೇ ಎಲ್ಲವಾದಂತಹ ಕೂಲಂಕುಷವಾಗಿ ಚರ್ಚಿಸಿ ಎಲ್ಲ ವಿಷಯಗಳನ್ನು ಸಮಗ್ರವಾಗಿ ನಾವು ಅರಗಿಸ್ಕೊಂಡು ಬರೀಬೇಕಾಗಿರುತ್ತೆ ಸ್ನೇಹಿತರೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಪರೀಕ್ಷೆಯ ದೃಷ್ಟಿಯಿಂದ ನಾವು ನಾಗರಾಜ್ ಕೇಸ್ ಬಗ್ಗೆ ಕೂಡ ಸ್ಟಡಿ ಮಾಡಬೇಕಾಗುತ್ತೆ. ಸೊ ನಾಗರಾಜ್ ಕೇಸ್ ಅಂದರೆ ಏನು, SC STಗೆ ಪ್ರಮೋಷನಲ್ಲಿ ರಿಸರ್ವೇಷನ್ ಕೊಡಬೇಕಾ ಬೇಡ, ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಈ ಪ್ರಕರಣದಲ್ಲಿ ಒಂದು ಚರ್ಚೆ ಆಗಿದೆ ಸ್ನೇಹಿತರೆ. 1995ರಲ್ಲಿ ಕೇಂದ್ರ ಸರ್ಕಾರ 77ನೇ ತಿದ್ದುಪಡಿ ತೆಗೆದುಕೊಂಡು ಬಂದು ಸೊ 16ನೇ ವಿಧಿಗೆ +4 ಆರ್ಟಿಕಲ್ ಅನ್ನು ಸೇರಿಸ್ತದೆ. ಸೊ ಅದು ಸೇರಿಸಿದ ಮುಖಾಂತರ SC STಗೆ ಜಾಬ್ ಪಡೆಯೋದರಲ್ಲಿ ಅಷ್ಟೇ ಅಲ್ಲ, ಪ್ರಮೋಷನ್ನಲ್ಲಿ ಕೂಡ ಮೀಸಲಾತಿಯನ್ನು ನೀಡ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳುತ್ತೆ. ಇದು ನಾಗರಾಜ್ ಕೇಸಲ್ಲಿ ಪ್ರಕರಣದಲ್ಲಿ ಚಾಲೆಂಜ್ ಆಗುತ್ತೆ ಸುಪ್ರೀಂ ಕೋರ್ಟಲ್ಲಿ. ಸೊ ಜಾಬ್ ಕೊಡೋದ್ರಲ್ಲಿ ಏನು ಪ್ರಮೋಷನ್ ಕೊಡ್ತಿರಲ್ಲ, ಜಾಬ್ ಕೊಡೋದ್ರಲ್ಲಿ ಏನು ರಿಸರ್ವೇಷನ್ ಕೊಡ್ತಿರಲ್ಲ, ಅದು ಪ್ರಮೋಷನಲ್ಲಿ ಆ ಮೀಸಲಾತಿ ಬೇಡ ಅಂತ ಈ ನಾಗರಾಜ್ ಕೇಸಲ್ಲಿ ಡಿಸ್ಕಷನ್ ಆಗುತ್ತೆ. ಬಟ್ ಅದು ನಾಗರಾಜ್ ಕೇಸ್ ಅಷ್ಟಕ್ಕೆ ನಿಂತಿರೋದು, ಇಲ್ಲಿ ಪ್ರಮೋಷನ್ ಇದೆ SC STಗೆ ಕೂಡ ಜಾಬ್ ತೆಗೆದುಕೊಳ್ಳೋದ್ರಲ್ಲಿ ಮತ್ತು ಪ್ರಮೋಷನಲ್ಲಿ ಕೂಡ ಅವ್ರಿಗೆ ರಿಸರ್ವೇಷನ್ ಇದೆ ಸ್ನೇಹಿತರೆ. ಈ ನಾಗರಾಜ್ ಕೇಸ್ ಇಷ್ಟೇ ಬಿಟ್ಟವಾಗಿ ನಾವು ತಿಳ್ಕೋಬೇಕು, ಅಷ್ಟು ಸಾಕು. ನನಗೆ ಈ ಒಂದು ಸಂದರ್ಭದಲ್ಲಿ D ವಿಜಯವರ ಒಂದು ಕಗ್ಗ ನೆನಪಾಗ್ತಾ ಇದೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತೇಳಿ. ಈ ಕಗ್ಗವನ್ನು ಯಾಕೆ ಹೇಳಿದೆ ಅಂತಂದರೆ, ಈ ಒಂದು ಕಗ್ಗದಲ್ಲಿ ಒಂದು ಸಾಲು ಬರುತ್ತೆ, ದೀನ ದುರ್ಬಲರಿಗೆ ಬೆಲ್ಲ ಸಕ್ಕರೆಯಾಗು ಅಂತೇಳಿ. ಅಂದರೆ ಸ್ನೇಹಿತರೆ, ಈ ಮಾತನ್ನು ನಾನು ಯಾಕೆ ಹೇಳ್ತಿದ್ದೆ ಅಂತಂದರೆ, ಈ ಮೀಸಲಾತಿ ಅಂತಕ್ಕಂಥದ್ದು ಓಟನ್ನು ಗಿಟ್ಟಿಸ್ಕೊಳ್ತಕ್ಕಂತಹ ಅಸ್ತ್ರ ಆಗಬಾರ್ದು. ನಿಜವಾದಂತಹ ದೀನ ದಲಿತ ಮತ್ತು ಏನು ಅಸಹಾಯಕರು ಇರ್ತಾರೆ, ಯಾರಿಗೆ ಒಂದು ಈ ಮೀಸಲಾತಿ ತಲುಪಬೇಕೋ ಅವರಿಗೆ ತಲುಪಲಿ ಅಂತಕ್ಕಂತಹ ಒಂದು ವೈಯಕ್ತಿಕ ಅಭಿಪ್ರಾಯವನ್ನು ನಾನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ನಾವು ಈ ಒಂದು ದಿನ ಮೀಸಲಾತಿ ಎಂಬಂತಹ ವಿಷಯದ ಬಗ್ಗೆ ಸಂಪೂರ್ಣವಾದ ಸವಿವರವಾದ ಮಾಹಿತಿಯನ್ನು ನಾನು ಹಾಗೂ ನಮ್ಮ ಸ್ನೇಹಿತರಾದಂತಹ ಶ್ರೀಕಾಂತ್ ರೆಡ್ಡಿ ಅವರು ಜೊತೆಗೂಡಿ ನಿಮಗೆ ತಿಳಿಸ್ಲಿಕ್ಕೆ ಹೊರಟಿದ್ವಿ. ಎಲ್ಲ ವಿಷಯಗಳನ್ನು ನಾವು ಹೇಳಿದ್ದೀವಿ. ಇನ್ನೂ ಸಾಕಷ್ಟು ವಿಷಯಗಳನ್ನು ನೀವು ಕಲೆಕ್ಟನ್ನು ಮಾಡಿಕೊಂಡು ಈ ಪರೀಕ್ಷೆಯ ಒಂದು ದೃಷ್ಟಿಯಿಂದ ನೀವು ಆ ಅಧ್ಯಯನವನ್ನು ಮಾಡಬಹುದಾಗಿರುತ್ತೆ ಸ್ನೇಹಿತರೆ. DVG ಅವರ ಕಗ್ಗವನ್ನು ತಿಳಿಸಿಕೊಟ್ಟ ಅರುಣ್ ಸರ್ ಅವರು ಮೀಸಲಾತಿಯ ಅಗತ್ಯತೆ ಬಗ್ಗೆ ನಮಗೆಲ್ಲರೂ ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ. ನಾನು ಮತ್ತು ಅರುಣ್ ಸರ್ ಅವರು ನಮಗೆ ಎಷ್ಟು ಸಾಧ್ಯವಾದಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಇನ್ನೂ ಸಾಕಷ್ಟು ವಿಚಾರಗಳು ಮಾಹಿತಿ ಇದೆ ಸ್ನೇಹಿತರೆ. ಅದನ್ನು ನೀವು ಕಲೆಕ್ಟ್ ಮಾಡಿ ಎಕ್ಸಾಮಲ್ಲಿ ನೀವು ಬರೆದು ಯಶಸ್ಸನ್ನು ಕಾಣಬೇಕಂತ ನಾವು ನಿರೀಕ್ಷಿಸ್ತಾ ಇದ್ದೀವಿ ಸ್ನೇಹಿತರೆ. ಇದೇ ಥರ ಇನ್ನಿತರ ಹಲವು ವಿಚಾರಗಳ ಒಂದು ವಿಡಿಯೋಗಳ ಸರಣಿಯನ್ನು ನಾವು ಇನ್ನೂ ತಯಾರು ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಹಾಗಾಗಿ ನೀವು ಕರ್ನಾಡು ಕಾಮಧೇನು ಯೂಟ್ಯೂಬ್ ಚಾನಲ್ ಮತ್ತು ಗೇಟ್ವೇ ಟು IAS ಆ್ಯಂಡ್ KS ಟೆಲಿಗ್ರಾಮ್ ಚಾನಲಲ್ಲಿ ನೀವು ನಿಮ್ಮ ಪ್ರೆಸೆನ್ಸನ್ನು ನೀವು ಇಟ್ಟುಕೊಳ್ಳಿ ಸ್ನೇಹಿತರೆ. ಹಾಗಾಗಿ ನಿಮ್ಮ ಜ್ಞಾನವನ್ನು ಇನ್ನೂ ಹೆಚ್ಚಿಸಿಕೊಳ್ಳಲು ಇವು ತುಂಬ
ಸಹಾಯವಾಗುತ್ತೆ ಸ್ನೇಹಿತರೆ. ಒಂದು ಕೊಟೇಶನ್ ಹೇಳೋದ್ರ ಮುಖಾಂತರ ಇವತ್ತಿನ ಒಂದು ವಿಡಿಯೋನ ನಾನು ಮುಗಿಸಲು ಬಯಸುತ್ತೇನೆ ಸ್ನೇಹಿತರೆ. ಕೆಳಬಿದ್ದ ಅಶಕ್ತರನ್ನು ಮೇಲೆತ್ತುವುದು ಮನುಷ್ಯತನ, ಕೆಳಬಿದ್ದ ಅಶಕ್ತರನ್ನು ಮೇಲೆತ್ತಲು ಸಹಾಯ ಮಾಡದೇ ಇರುವುದು ರಾಕ್ಷಸತನ ಅಂತ ರಾಮಾಯಣ ಅವರು ಹೇಳ್ತಾರೆ. ಮೈಸೂರು ಸಂಸ್ಥಾನದಲ್ಲಿ ಒಬ್ಬ ನೌಕರರು ಕೂಡ ಅವರು. ಹಾಗಾಗಿ ಈ ಒಂದು ವಿಡಿಯೋ ಮೀಸಲಾತಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವು ನೀಡಿದ್ದೇವೆ, ನಾನು ಅರುಣ್ ಸರ್. ಇದೇ ಥರ ಮತ್ತೆ ನಾವು ನೀಡಲು ಬಯಸ್ತೇವೆ ಸ್ನೇಹಿತರೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.